ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಬೊಕ್ಕ ಆರೋಗ್ಯ ಇಲಾಖೆದ ಒಟ್ಟು ಸೇರಿಗೆಡು ಕ್ಷೇತ್ರದ ಶಾಸಕರು ಯುಟಿ ಖಾದರ್ನ ಸಹಕಾರಡು ಉಳ್ಳಾಲ ಧರ್ಮನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಡು ಕೋವಿಡ್ ಲಸಿಕಾ ಶಿಬಿರನು ಶುಕ್ರವಾರ ನಡೆಪಾಯಿರು. ಈ ಪೊರ್ತು ಪಾತೇರ್ನ ಉಳ್ಳಾಲ ನಗರಸಭೆ ಉಪಾಧ್ಯಕ್ಷರು ಅಯ್ಯೂಬ್ ಮಂಚಿರ ಉಳ್ಳಾಲ ನಗರಸಭಾ ವ್ಯಾಪ್ತಿಡು ಕೊರೋನಾ ಮುಕ್ತ ಮಲ್ಪುನೆಟ್ ಲಸಿಕೆ ಅಭಿಯಾನ ಶುರು ಮಾಡ್ತದ ಜನಮಾನ್ಯರು ನಗರಸಭೆ ತೊಟ್ಟಿಗೆ ಕೈಜೋಡ ಒಳಗೊಂಡು ವಿನಂತಿ ಮಾಡ್ಕೊಂಡರು. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಕೇಂದ್ರ ಮತ್ತು ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಮಂಗಳೂರು ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಯುಟಿ ಖಾದರ್ ಅವರ ಮುತುವರ್ಜಿಯಿಂದ ಧರ್ಮನಗರ ಬೊಟ್ಟು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ 165 ಮಂದಿ ಇದರ ಪ್ರಯೋಜನವನ್ನು ಪಡೆದಿದ್ದಾರೆ. ಅದೇ ರೀತಿ ಈ ಪ್ರದೇಶದ ಹಿರಿಯರು, ಅದೇ ರೀತಿ 18 ವರ್ಷಕ್ಕಿಂತ ಮೇಲ್ಪಟ್ಟವರು ಈ ಕೋವಿಶೀಲ್ಡ್ ವ್ಯಾಕ್ಸಿನನ್ನು ಪಡೆಯುವುದರ ಮೂಲಕ ಯಾವುದು ಈ ಕೋವಿಡ್ ಅನ್ನುವ ರೋಗವನ್ನು ತಡೆಗಟ್ಟಲು ಸರ್ಕಾರ ಮಾಡಿದಂತಹ ಈ ಯೋಜನೆಯ ಪ್ರಯೋಜನೆಯನ್ನು ಈ ಪರಿಸರದ ಎಲ್ಲ ನಾಗರಿಕರು ಪಡೆಯಬೇಕಾಗಿ ಸನ್ಮಾನ್ಯ ಯುಟಿ ಖಾದರ್ ಅವರ ಆದೇಶದಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮಗೆ ಸಹಕಾರವನ್ನು ನೀಡಿದಂತಹ ನಮ್ಮೆಲ್ಲರ ಪ್ರೀತಿಯ ಉಳ್ಳಾಲ ನಗರಸಭೆಯ ಅಧ್ಯಕ್ಷಿಣಿಯಾದ ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ರವರಿಗೂ, ಅದೇ ರೀತಿ ಪ್ರದೇಶದ ನಗರಸಭೆಯ ಸದಸ್ಯನಿಯಾದ ಭಾರತಿಯವರಿಗೂ, ಅದೇ ರೀತಿ ಸ್ವಪ್ನ ಹರೀಶ್ರವರಿಗೂ, ಕೌನ್ಸಿಲರ್ಗಳಾದ ವೀನಾ ಡಿಸೋಜರವರಿಗೂ ಮತ್ತು ರಿಚರ್ಡ್ರವರಿಗೂ, ಮತ್ತು ಅದೇ ರೀತಿ ನಮ್ಮ ಕೌನ್ಸಿಲರಾದಂಥ ಶಶಿಕಲಕ್ಕನವರಿಗೂ, ಮನೋಜಿರವರಿಗೂ, ಪದ್ಮನಾಭ ನಮ್ಮ ಮಿತ್ರರಾದಂತಹ ಪದ್ಮನಾಭರವರಿಗೂ, ವಿನೋದ್ರವರಿಗೂ, ಹುಸೇನ್ರವರಿಗೂ, ನಮ್ಮ ರಿಕ್ಷಾ ಚಾಲಕರು ಎಲ್ಲರಿಗೂ ಒಂದು ಮಾರ್ಗದರ್ಶನರಾದಂತಹ ನಮ್ಮ ಮಜೀದ್ರವರಿಗೂ, ನೌಷಾದ್ರವರಿಗೂ ಮತ್ತು ಈ ಪ್ರದೇಶದ ಶಶಿಕಲಕ ಬಂತೆ ಸ್ವಲ್ಪ ಎಲ್ಲ ಬಂತೆ ಊರೆಲ್ಲ ಬಂತೆ ಏನೆಲ್ಲ ಬಿಡ್ದೆ ಎಲ್ಲರಿಗೂ ಮತ್ತು ಈ ಪ್ರದೇಶದ ಎಲ್ಲ ಯುವಕರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದರ ಒಂದು ಪ್ರಯೋಜನವನ್ನು ನೀವೆಲ್ಲರೂ ಪಡೆಯಬೇಕು. ಮತ್ತು ಬಂದವರೆಲ್ಲರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಅವರಿಗೆ ಈ ಒಂದು ಯೋಜನೆ ಸಿಗುವ ರೂಪದಲ್ಲಿ ತಮ್ಮ ಪ್ರಯತ್ನ ಸಾಗಲಿ ಅಂತ ಸ್ಥಳೀಯ ಕೌನ್ಸಿಲರ್ ಕುಮಾರಿ ಭಾರತಿ ಪಾತ್ರರೊಂದು ಕೋವಿಡ್ ಲಸಿಕೆಯನ್ನು ಪಾಡ್ನೆಟ್ಟು ಜನಮಾನಿಲು ಎಡ್ಡೆ ಉಮೇದ್ ತೋಜಾ ಒಂದು ಪುನಃ ಕುಶಿತ ಸಂಗತಿ ಮಾಡಿ ತೆರಿಪಾಯಿರು. ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಧರ್ಮನಗರ ಇಲ್ಲಿ ಇವತ್ತು ನಾವೊಂದು ಲಸಿಕಾ ಅಭಿಯಾನವನ್ನು ಇಟ್ಟುಕೊಂಡಿದ್ದೇವೆ. ಇದಕ್ಕೆ ನಮಗೆ ನಮ್ಮ ಶಾಸಕರಾದಂತಹ ಯುಟಿ ಖಾದರ್ ಅವರು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅದೇ ರೀತಿ ಉಳ್ಳಾಲ ನಗರಸಭೆಯ ಅಧ್ಯಕ್ಷರಾದಂತಹ ಚಿತ್ರಕಲಾ ಚಂದ್ರಕಾಂತ್ ಅವರು ಸಹ
ನಮಗೆ ತುಂಬ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾದಂತಹ ಅಯ್ಯೂಬ್ ಅವರು, ಹಾಗೆ ಕೌನ್ಸಿಲರ್ ಅವರಾದಂತಹ ಸಪ್ನಾ ಹರೀಶ್ ಹಾಗೂ ಕೌನ್ಸಿಲರ್ ಆದಂತಹ ವೀಣಾ ಡಿಸೋಜಾ, ಹಾಗೆ ನಮ್ಮ ಕೌನ್ಸಿಲರ್ ಶಶಿಕಲಾ ಅವರು ಸಹ ಬಂದು ಇವತ್ತು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ಈ ಪ್ರದೇಶದ ಜನರಾದ ನವೋದಯ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷರಾದಂತಹ ಪದ್ಮನಾಭ ಉಳ್ಳಾಲ್ ಅವರು ಸಹ ರಾತ್ರಿ ಹಗಲು ನಮ್ಮೊಂದಿಗೆ ತುಂಬ ಸಹಕರಿಸಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಅದೇ ರೀತಿ ರಿಚರ್ಡ್ ಡಿಸೋಜಾ, ನೌಶಾದ್ ಬೊಟ್ಟು, ಮೊಹಮ್ಮದ್, ಹಾಗೆ ಶೋಭಕ್ಕ, ಮನೋಜ್, ವಿನೋದ್ ಎಲ್ಲರೂ ಸಹ ನನಗೆ ಈ ಸಂದರ್ಭದಲ್ಲಿ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ಇನ್ನು ಮುಂದೆ ಸಹ ಇದೇ ರೀತಿ ನನಗೆ ಸಹಕಾರವನ್ನು ನೀಡಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತಾ, ಈ ಊರಿನ ನಾಗರಿಕರು ಇವತ್ತಿನ ಈ ಲಸಿಕಾ ಅಭಿಯಾನವು ಅಭಿವೃದ್ಧಿಯಾಗಲು ಯಶಸ್ವಿಯಾಗಲು ತುಂಬ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಸ್ಥಳೀಯ ನಾಗರಿಕರು ಮನೋಜ್ ಧರ್ಮನಗರ ಸಾಂದರ್ಭಿಕವಾದ ಮಾತೇರಿರು. ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ 9 ಧರ್ಮನಗರ ಇಲ್ಲಿ ಈಗ ನಡೆಯುತ್ತಿರುವಂಥ ಕೋವಿಶೀಲ್ಡ್ ಲಸಿಕಾ ಕಾರ್ಯಕ್ರಮ 300-350 ಕೋವಿಶೀಲ್ಡನ್ನು ಇಲ್ಲಿ ಕೊಡಲಾಗಿದೆ. ಇವತ್ತು ಕೊರೋನಾ ಮಹಾಮಾರಿ ಇಡೀ ದೇಶದಾದ್ಯಂತ ಹರಡಿರುವುದರಿಂದ ಇಂಥ ಕೊರೋನಾ ಲಸಿಕೆಯನ್ನು ನಮ್ಮ ಊರಿನವರು ಅದರ ಪ್ರಯೋಜನವನ್ನು ಪಡೆಯಬೇಕಂತ ನಾನು ತಮ್ಮೆಲ್ಲರಲ್ಲಿ ಕೂಡ ಕೇಳಿಕೊಳ್ತೇನೆ. ಉಳ್ಳಾಲ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್, ಉಳ್ಳಾಲ ನಗರಸಭೆ ಸದಸ್ಯರು ವೀಣಾ ಡಿಸೋಜಾ, ಸಪ್ನಾ ಹರೀಶ್, ಶಶಿಕಲಾ, ಸ್ಥಳೀಯರು ರಿಚರ್ಡ್ ವೇಗಸ್, ಪದ್ಮನಾಭ ಧರ್ಮನಗರ, ನೌಶದ್ ಬೊಟ್ಟು, ಮೊಹಮ್ಮದ್ ಧರ್ಮನಗರ, ಶೋಭಾ ಧರ್ಮನಗರ, ವಿನೋದ್ ಕುಮಾರ್, ಹುಸೇನ್ ಬೊಟ್ಟು, ಮಜೀದ್ ಧರ್ಮನಗರ, ಸಾಹಿದ್, ನಿಜಾಜ್, ಫಾರೂಕ್, ಸುಹೇಲ್, ಅಂಗನವಾಡಿ ಶಿಕ್ಷಕಿಯರು ಶಶಿಕಲಾ, ಧರ್ಮಿಣಿ, ಆಶಾ ಕಾರ್ಯಕರ್ತರು ಈ ಹೊರತೊಟ್ಟುಗೆ ಎತ್ತಿರು.